ನನ್ನ ಹೆಸರು ಮೊಯ್ದೀನ್ ಬಾವ್ ಅಂತೇಳಿ, ಕೌನ್ಸಿಲರ್ 17ನೇ ವಾರ್ಡ್ನ ಕೊಮ್ಮರಂಗಳದಲ್ಲಿ ಇರುವುದು ನಾನು. ಇದೊಂದು ರಂಜಾನ್ ಕಿಟ್ ಅಂತ ಮಾಡಿದ್ದಾನೆ. ಅಂದರೆ ಈ ರಂಜಾನ್ ಕಿಟ್ ಮಾಡಲಿಕ್ಕೆ ಅಂದರೆ ಈ ಕೊರೋನಾದಿಂದ ಕೆಲವು ಮನೆಯವರೆಲ್ಲ ಪಾಪ ಕೆಲಸ ಇಲ್ಲದ ಮನೆಯಲ್ಲೇ ಬಾಕಿಯಾಗಿದ್ದಾರೆ, ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಕಿಟ್ಟನ್ನು ನಾವು ಒಂದು 60 ಮನೆಗಳಿಗೆ ಈ ಕಿಟ್ಟನ್ನು ಕೊಡಬೇಕಂತೇಳಿ ನಾನು ಮತ್ತು ನನ್ನ ತಮ್ಮ ಸೇರಿ ಎಲ್ಲ ಒಟ್ಟಿಗೆ ಒಂದು ಇದು ಮಾಡಿದೆ, ಇದು ಕೊಡುವಂತ ಹೇಳಿ. ಈ ಕಿಟ್ಟನ್ನು ಹರದಿದ್ದವರಿಗೆ ಈ ಕಿಟ್ಟನ್ನು ನಾನು ತಗೊಂಡೋಗಿ ನಾನು ಮನೆಯಲ್ಲಿ ಹೋಗಿ ಕೊಡ್ತಾ ಇದ್ದೇನೆ, 60 ಮನೆಗಳಿಗೆ. ಮತ್ತು ಉಳಿದು ಬಾಕಿ ಇದ್ದರೂ ಸಹ ಅಂಥ ಜನವನ್ನು ನೋಡಿ ನಾನು ಕೊಡ್ತಾ ಇದ್ದೇನೆ. ಮತ್ತು ಇದನ್ನು ದೇವರು ನನಗೆ ಅನುಗ್ರಹಿಸಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.